ಮಂಜೇಶ್ವರದ ಹೊಸಂಗಡಿ ಸಮೀಪದ ದುರ್ಗಿಪಾಳ್ಯದಲ್ಲಿ ನಿರ್ಮಾಣಗೊಳ್ಳಲಿರುವ ತುಳು ಅಕಾಡೆಮಿಯ ನೂತನ ತುಳು ಭವನದ ನೆಲ ನಕಾಶೆಯ ಬ್ಯಾನರ್ ಅನ್ನು ಹರಿದು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ತುಳು ಅಕಾಡೆಮಿಯ ತುಳು ಭವನಕ್ಕಾಗಿ ಕಡಂಬರ್ ಗ್ರಾಮದ ದುರ್ಗಿಪಾಳ್ಯದಲ್ಲಿ 1 ಎಕರೆ ಸ್ಥಳವನ್ನು ಸರ್ಕಾರ ಮಂಜೂರು ಮಾಡಿತ್ತು. ಕಳೆದ ಬುಧವಾರ ರಾಜ್ಯ ವಿಧಾನಸಭಾ ನಾಯಕ ಶ್ರೀ ರಾಮಕೃಷ್ಣನ್ ಶಿಲಾನ್ಯಾಸವನ್ನ ನೆರವೇರಿಸಿದ್ರು. ಆದರೆ ನಿನ್ನೆ ರಾತ್ರಿ ತುಳು ಭವನದ ನಿರ್ಮಾಣ ಪರಿಸರದಲ್ಲಿ ಸ್ಥಾಪಿಸಲಾಗಿದ್ದ ತುಳು ಭವನದ ನೀಲಿನ ಕಾಶಿಯ ಬ್ಯಾನರ್ ಅನ್ನ ಸಮಾಜ ದ್ರೋಹಿಗಳು ಹರಿದು ಹಾಕಿದ್ದಾರೆ. ಬಟ್ಟೆಯಲ್ಲಿ ತಯಾರಿಸಿದ ಬ್ಯಾನರ್ ಕೂಡ ಹರಿದು ಹಾಕಲಾಗಿದೆ. ಸ್ಥಳದಲ್ಲಿ ಕೃತ್ಯಕ್ಕೆ ಬಳಸಿದ ಒಂದು ಚೂರಿ ಪತ್ತೆಯಾಗಿದೆ. ಇಂತಹ ದುಷ್ಕರ್ಮಿಗಳನ್ನು ಪೊಲೀಸರು ಮಟ್ಟ ಹಾಕಬೇಕು ಎಂದು ಅಕಾಡೆಮಿಯ ಕಾರ್ಯದರ್ಶಿ ಮಂಜೇಶ್ವರ ಠಾಣೆಗೆ ದೂರು ನೀಡಿದ್ದಾರೆ.